ನಿನ್ನೆ ಕೋಲಿ ಅಂಕ ಮತ್ತು ಸಾಂಪ್ರದಾಯಿಕ ಆಚರಣಾ ಹಿತರಕ್ಷಣಾ ವೇದಿಕೆಯ ಮುಖಾಂತರ ಒಂದು ದೊಡ್ಡ ಮಟ್ಟದ ಒಂದು ಸಭೆ ನಡೆದಿದೆ ಪುತ್ತೂರಲ್ಲಿ. ಅದರಲ್ಲಿ ಸುಮಾರು ಒಂದು 800ರಿಂದ 1000 ಜನ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಿತರಕ್ಷಣಾ ಒಕ್ಕೂಟದ ವೇದಿಕೆಯ ಮುಖಾಂತರ ನಾನು ಕೂಡ ಓರ್ವ ರೈತ ಧ್ವನಿ ಒಕ್ಕೂಟದ ಒಬ್ಬ ಅಧ್ಯಕ್ಷ, ಮತ್ತು ಯಾಕಂದರೆ ಸಾಂಪ್ರದಾಯಿಕ ಜೂಜುರಹಿತ ಕೋಲಿ ಅಂಕ ದಕ್ಷಿಣ ಕನ್ನಡದಲ್ಲಿ ನಡೆಯಬೇಕು ಎನ್ನುವಂಥ ಹೋರಾಟ ನಮ್ಮದು ಕೂಡ ಇದೆ. ಆ ರೀತಿಯಾಗಿ ನಾವು ಆ ಸಭೆಗೆ ಕೂಡ ನಾನು ಕೂಡ ಹೋಗಿದ್ದೆ. ಅಲ್ಲಿ ಸಭೆಯಲ್ಲಿ ನಿರ್ಣಯಗಳೆಲ್ಲ ಆಗಿದೆ. ಮುಖ್ಯವಾಗಿ ಮುಂದಿನ ಹಂತ DC ಕಚೇರಿಗೆ ಒಂದು ಪ್ರತಿಭಟನೆಗೆ ಹೋಗುವುದು. ಯಾಕಂದರೆ DC ಕಚೇರಿಯಲ್ಲಿ ಎಲ್ಲ ದಕ್ಷಿಣ ಕನ್ನಡದ 8 ತಾಲೂಕುಗಳ ಕೋಲಿ ಅಂಕ ಪ್ರಿಯರಿಗೂ ಒಂದೊಂದು ಕೋಲಿಯನ್ನು ಹಿಡ್ಕೊಂಡು ಹೋಗಿ DC ಕಚೇರಿಯಲ್ಲಿ ಪ್ರತಿಭಟನೆ ಮಾಡುವುದೆಂದು ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅದೇ ರೀತಿ ನಂತರ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವುದು. ಆ ಮುಖಾಂತರ ಒಂದು ಏನಾದರೂ ಜಡ್ಜ್ಮೆಂಟ್ ನಮ್ಮ ಪರವಾಗಿ ಬಂದರೆ ಅದನ್ನು ಸರ್ಕಾರದ ಗಮನ ಸೆಳೆಯುವುದೆಂದು ತೀರ್ಮಾನದಲ್ಲಿ ಮಾನ್ಯ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈಯವರು ಆ ಸಭೆಗೆ ಬಂದು ಆ ಒಂದು ಏನು ಹೋರಾಟ ಇದೆ ಆ ಸಾಂಪ್ರದಾಯಿಕ ಹೋರಾಟಕ್ಕೆ ಒಂದು ಚಾಲನೆ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೀವು ಕೋರ್ಟಿಗೆ ಹೋಗ್ತಿದ್ರೆ ಆ ಕೋರ್ಟಿನ ಖರ್ಚನ್ನು ಕೂಡ ನಾನು ಭರಿಸಲು ಸಿದ್ಧನಿದ್ದೇನೆ ಎನ್ನುವಂಥ ಭರವಸೆಯನ್ನು ಮಾನ್ಯ ಅಶೋಕ್ ಕುಮಾರ್ ಕೊಟ್ಟಿದ್ದಾರೆ. ಆದ ಕಾರಣ ಎಲ್ಲ ಕೋಲಿ ಅಂಕ ಪ್ರಿಯರಿಗೆ ಒಂದು ಸಂತಸ ಉಂಟಾಗಿದೆ. ದಕ್ಷಿಣ ಕನ್ನಡದಲ್ಲಿ ಇನ್ನು ಮುಂದಕ್ಕೆ ಕೋಲಿ ಅಂಕ ಯಾವುದೇ ಜೂಜುರಹಿತವಾಗಿ ಕೋಲಿ ಅಂಕ ನಡೆಸಲಿಕ್ಕೆ ಅನುಮತಿ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಆ ಮುಖಾಂತರವಾಗಿ ಸರ್ಕಾರದ ಗಮನವನ್ನು ಕೂಡ ನಾನು ಸೆಳೆಯುತ್ತೇನೆ. ಅಧಿವೇಶನದಲ್ಲಿ ಇದರ ಬಗ್ಗೆ ನಾನು ಮಾತನಾಡ್ತೇನೆ ಎಂಬ ಭರವಸೆಯನ್ನು ಕೂಡ ಮಾನ್ಯ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ಅವರು ಹೇಳಿದ್ದಾರೆ. ಆನಂತರ ಎಲ್ಲ ವಿಚಾರಗಳಾಗಿದೆ. ಹಾಗೆ ಮುಂದಕ್ಕೆ ನಮ್ಮ ನಿರೀಕ್ಷೆ ದಕ್ಷಿಣ ಕನ್ನಡದಲ್ಲಿ ಜೂಜುರಹಿತ ಕೋಲಿ ಅಂಕ ನಡೆಸಲಿಕ್ಕೆ ಅನುಮತಿ ನೀಡಬೇಕು ಎನ್ನುವಂಥ ನಮ್ಮ ಕೋರಿಕೆ.